ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ತುಳುನಾಡಿನಲ್ಲಿ ವಿಶೇಷವಾಗಿ ಆಚರಿಸಲ್ಪಡುವ ಬಿಸು ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ತುಳು ಪಂಚಾಂಗದ ಪ್ರಕಾರ ಮೊದಲಿಗೆ ಬರುವ ಹಬ್ಬ ಬಿಸು ಹಬ್ಬ. ಈ ಹಬ್ಬವನ್ನು ಯುಗಾದಿ ಹಬ್ಬ ಎಂದು ಕರೆಯುತ್ತಾರೆ. ತುಳುನಾಡು ಸೇರಿದಂತೆ ಕರ್ನಾಟಕದ ಹಲವು ಕಡೆಗಳಲ್ಲಿ ಹಾಗೂ ಕೇರಳ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ ಆಚರಿಸಲ್ಪಡುವ ಈ ಹಬ್ಬವನ್ನು ಕೆಲವರು ಸೌರಮಾನ ಯುಗಾದಿಯ ದಿನ ಆಚರಣೆ ಮಾಡುತ್ತಾರೆ. ಇನ್ನು ಕೆಲವರು ಈ ಹಬ್ಬವನ್ನು ಚಂದ್ರಮಾನ ಯುಗಾದಿಯ ದಿನ ಆಚರಣೆ ಮಾಡುತ್ತಾರೆ. ಯುಗಾದಿ ಪದದ ಅರ್ಥ ಯುಗ ಎಂದರೆ ಕಾಲ, ಆದಿ ಎಂದರೆ ಆರಂಭ, ಅಂದರೆ ಕಾಲದ ಆರಂಭ ಎಂದು ಅರ್ಥ. ಈ ಹಬ್ಬಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಬ್ರಹ್ಮದೇವನು ಯುಗಾದಿಯ ದಿನವೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆಂದು ಹೇಳಲಾಗುತ್ತದೆ. ಇದು ಸೃಷ್ಟಿಯ ಮೊದಲನೇ ದಿನವೆಂದು ಪರಿಗಣಿಸಲಾಗುತ್ತದೆ. ವಸಂತ ಋತುವಿನ ಆರಂಭವಾಗಿರುವುದರಿಂದ ಪ್ರಕೃತಿಯು ಹೊಸ ಚಿಗುರು ಹೂವುಗಳಿಂದ ಕಂಗೊಳಿಸುವ ಸಮಯವಾಗಿರುವುದರಿಂದ ಇದು ನವೀಕರಣದ ಸಂಕೇತವೂ ಆಗಿದೆ. ಜೀವನದಲ್ಲಿ ಸರ್ವೇಸಾಮಾನ್ಯವಾಗಿ ಸಂಭವಿಸುವ ಕಷ್ಟ ಸುಖಗಳನ್ನು ಸಮಾನ ರೀತಿಯಲ್ಲಿ ಸ್ವೀಕಾರ ಮಾಡಬೇಕೆನ್ನುವ ಕಲ್ಪನೆಯೊಂದಿಗೆ ಬೇವು ಬೆಲ್ಲವನ್ನು ತಿನ್ನುವ ಮೂಲಕ ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬವನ್ನು ತುಳುನಾಡಿನಲ್ಲಿ ಬಹಳ ವಿಶೇಷವಾಗಿ ಆಚರಿಸುತ್ತಾರೆ. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ತುಳಸಿಕಟ್ಟೆ ಅಥವಾ ದೈವದ ಚಾವಡಿಯಲ್ಲಿ 2 ಬಾಳೆ ಎಲೆಯನ್ನು ಜೋಡಿಸಿಟ್ಟು ಅದರಲ್ಲಿ ತಮ್ಮದೇ ಜಮೀನಿನಲ್ಲಿ ಬೆಳೆಸಿರುವ ತರಕಾರಿ, ಫಲಪುಷ್ಪ, ಸಿಯಾಳ, ಪಿಂಗಾರ ಹೂವು, ಬಂಗಾರದ ಜೊತೆಗೆ ಒಂದು ಸಣ್ಣ ಕನ್ನಡಿ ಇಟ್ಟು ಎಲ್ಲಾ ಸದಸ್ಯರು ಒಟ್ಟಿಗೆ ನಿಂತು ದೇವರಲ್ಲಿ ಪ್ರಾರ್ಥಿಸಿ ಮನೆಯ ಹಿರಿಯರ ಪಾದಸ್ಪರ್ಶ ಮಾಡುವುದು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ. ಅನಂತರ ಗದ್ದೆಗೆ ಹೋಗಿ ಬೀಜ ಬಿತ್ತಿ ಬರುವುದು ಕೆಲವು ಕಡೆಗಳಲ್ಲಿ ಇನ್ನೂ ಚಾಲ್ತಿಯಲ್ಲಿರುವ ಪದ್ಧತಿ. ಇದನ್ನು ತುಳುನಾಡಿನಲ್ಲಿ ಕೈ ಬಿತ್ತು ಬಿತ್ತುನಿ ಎಂದು ಹೇಳುತ್ತಾರೆ. ಕೆಲವು ಕಡೆಗಳಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಫಲಪುಷ್ಪ, ಸಿಯಾಳವನ್ನು ದೇವಾಲಯಕ್ಕೆ ಅರ್ಪಿಸಿ ಬರುವ ಪದ್ಧತಿಯೂ ಇದೆ. ಮಧ್ಯಾಹ್ನ ಮನೆಯ ಎಲ್ಲಾ ಸದಸ್ಯರು ಜೊತೆಯಲ್ಲಿ ಕುಳಿತು ಸಿಹಿ ಊಟ ಮಾಡುವುದು ಈ ಹಬ್ಬದ ವಿಶೇಷ. ಹಿಂದಿನ ಕಾಲದಲ್ಲಿ ಯುಗಾದಿಯ ದಿನ ಪಂಡಿತರ ಬಳಿ ಪಂಚಾಂಗವನ್ನು ಕೇಳುವ ಸಂಪ್ರದಾಯವೂ ಇತ್ತು. ಪಂಡಿತರು ಪಂಚಾಂಗದ ಪ್ರಕಾರ ಹೊಸ ವರ್ಷದ ಫಲಿತಾಂಶಗಳನ್ನು ಜನರಿಗೆ ಹೇಳುವ ಮೂಲಕ ಜನರು ಮುಂದಿನ ದಿನಗಳ ಬಗ್ಗೆ ತಿಳಿದುಕೊಂಡು ತಮ್ಮ ಜೀವನ ಕ್ರಮಗಳನ್ನು ನಡೆಸುತ್ತಿದ್ದರು. ಹೊಸ ಕನಸುಗಳೊಂದಿಗೆ ಸಾಗುತ್ತಿರುವ ಎಲ್ಲರಿಗೂ ಬಿಸು ಹಬ್ಬ ಜೀವನದಲ್ಲಿ ಸುಖ, ಸಂತೋಷ, ಆರೋಗ್ಯದ ಜೊತೆಗೆ ಯಶಸ್ಸು ತಂದುಕೊಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.